ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೃಷ್ಣಾಪುರ ಮಠ ಮುಂದಿನ ಪರ್ಯಾಯ ಮಹೋತ್ಸವವನ್ನು ಕೈಗೊಳ್ಳಲಿದ್ದು, ಇದಕ್ಕಾಗಿ ಕೃಷ್ಣಾಪುರ ಮಠವನ್ನು ಸುಂದರಗೊಳಿಸುವ ನಿಟ್ಟಿನಲ್ಲಿ ಬಣ್ಣ ಬಳಿಯುವ ಹಾಗೂ ಇನ್ನಿತರ ಮರದ ಕೆಲಸಗಳು ಅಹೋರಾತ್ರಿಯಾಗಿ ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ಮಠವನ್ನು ಚಪ್ಪರದಿಂದ ಮುಚ್ಚಲಾಗಿದ್ದು, ಒಳಗಡೆ ಕಾಮಗಾರಿ ನಿರಂತರವಾಗಿ ಸಾಗಿದೆ. ಒಂದೆಡೆ ಒಮಿಕ್ರಾನ್ ಭೀತಿಯಲ್ಲಿ ಜನ ಇದ್ದರೂ ಪರ್ಯಾಯದ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಎಂಬುದೇ ಎಲ್ಲರ ಆಶಯವಾಗಿದೆ. ಕೃಷ್ಣಾಪುರ ಮಠವನ್ನು ನವೀಕರಣಗೊಳಿಸಲಾಗುತ್ತಿದ್ದು, ಸುಣ್ಣ ಬಣ್ಣ ಬಳಿಯುವ ಕೆಲಸ ಜೊತೆಗೆ ಒಂದಷ್ಟು ಮರದ ಕುಸುರಿ ಕೆತ್ತನೆಗಳು ನಡೆಯುತ್ತಾ ಇವೆ.